ಜಗತ್ತಿನ ಮೊಟ್ಟಮೊದಲ ವಸತಿಯುತ ವಿಶ್ವವಿದ್ಯಾಲಯ. ಭಾರತದಲ್ಲಿ 5ನೇ ಶತಮಾನದಲ್ಲೇ ಜ್ಞಾನದ ದೀಪ ಹಚ್ಚಿದ ಪುಣ್ಯಕ್ಷೇತ್ರವಿದು. ಇಲ್ಲಿ ಅಡ್ಮಿಷನ್ ಸಿಗೋದು ಅಷ್ಟು ಸುಲಭವಾಗಿರಲಿಲ್ಲ. ಮಹಾದ್ವಾರದಲ್ಲೇ ನಡೆಯುತ್ತಿದ್ದ ಕಠಿಣ ಪರೀಕ್ಷೆಯಲ್ಲಿ ಗೆದ್ದರಷ್ಟೇ ಒಳಪ್ರವೇಶ. ಚೀನಾದ ಯಾತ್ರಿಕ ಹ್ಯೂಯೆನ್ ಸಾಂಗ್ ಹೇಳುವಂತೆ, ಇಲ್ಲಿನ ದ್ವಾರಪಾಲಕರು ಕೂಡ ಎಂತಹ ಪಂಡಿತರಾಗಿದ್ದರೆಂದರೆ ಅವರೇ ಒಂದು ಜ್ಞಾನಕೋಶದಂತಿದ್ದರು. ಬೃಹತ್ ಗ್ರಂಥಾಲಯಗಳು, ಸಾವಿರಾರು ವಿದ್ಯಾರ್ಥಿಗಳು ಮತ್ತು ನೂರಾರು ಗುರುಗಳಿದ್ದ ಭೂಮಿಯ ಮೇಲಿನ ಅತಿದೊಡ್ಡ ಜ್ಞಾನ ದೇಗುಲವಿದು. ಆದರೆ 13ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿಯ ಅಟ್ಟಹಾಸಕ್ಕೆ ಈ ವಿದ್ಯಾನಗರಿ ಬಲಿಯಾಯಿತು. ಆತ ಇಟ್ಟ ಬೆಂಕಿಗೆ ಅಲ್ಲಿನ ಕೋಟ್ಯಂತರ ಪುಸ್ತಕಗಳು ಬರೋಬ್ಬರಿ 3 ತಿಂಗಳುಗಳ ಕಾಲ ಉರಿಯುತ್ತಲೇ ಇದ್ದವು ಎಂದರೆ ಆ ಜ್ಞಾನದ ರಾಶಿ ಎಷ್ಟಿರಬೇಡ. ಆದರೆ ನೆನಪಿಡಿ, ಸುಟ್ಟು ಹೋಗಿದ್ದು ಪುಸ್ತಕಗಳು ಮಾತ್ರ ಜ್ಞಾನವಲ್ಲ. ಯಾಕೆಂದರೆ 10 ಬಾರಿ ಸುಟ್ಟರೂ 100 ಬಾರಿ ಎದ್ದು ನಿಲ್ಲುವ ಛಲದ ಸಂಸ್ಕೃತಿ ನಮ್ಮದು.